ಚಿನ್ನು ಶಿವ ಮಾತಾಡ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ರಕ್ಷಾಬಂಧನ್ಗೆ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಇದು ನಮ್ಮ ಹೊಸ ಪ್ರಯತ್ನ. ಈ ಪ್ರಯತ್ನಕ್ಕೆ ನೀವೆಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ನಾನು ಫಸ್ಟ್ ಟೈಮ್ ಪಬ್ಲಿಕ್ನಲ್ಲಿ ಮಾಡಿದ್ದು. ನನಗೆಲ್ಲ ಗುಡ್ ರೆಸ್ಪಾನ್ಸೇ ಸಿಕ್ತು ಅಂತ ಹೇಳ್ತೀನಿ. ಕೆಲವ್ರಿಗೆ ರಾಖಿ ಕಟ್ಟಿದಾಗ ನನಗೆ ತಂಗಿ ಇಲ್ಲ ಅನ್ನೋ ಫೀಲ್, ಅಕ್ಕ ತಂಗಿಗೆ ಇದ್ರೂ ಹೋಗಿ ರಾಖಿ ಕಟ್ಟಿಸ್ಕೊಂಡಿಲ್ಲ ಅನ್ನೋ ಫೀಲ್, ಕೆಲವು ಪ್ರಾಬ್ಲಮ್ಸಿಂದ ಅಕ್ಕ ತಂಗಿರ ಕೈಲಿ ರಾಖಿ ಕಟ್ಟಿಸ್ಕೊಳಕ್ಕಾಗಲ್ಲ ಅನ್ನೋ ಫೀಲ್, ಎಲ್ಲ ಫೀಲು ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ನಿಮ್ಮ ಕೈಲಾದಷ್ಟು ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಕ್ಸ್ಕ್ಯೂಸ್ ಮೀ ಅಮ್ಮ, ಇವತ್ತು ರಕ್ಷಾಬಂಧನ ಅಲ್ವಾ, ರಾಖಿ ಕಟ್ಬೋದಾ? ಸೂಪರ್ ಅಮ್ಮ. ಆ್ಯಕ್ಚುಲಿ ಐ ಆಮ್ ವೆರಿ ಫುಲ್ಫಿಲ್ ದ್ಯಾಟ್ ಡೇ. ಥ್ಯಾಂಕ್ ಯು ಸೊ ಮಚ್. ಓಕೆ ಅಮ್ಮ. ಹ್ಯಾಪಿ ರಕ್ಷಾಬಂಧನ ಅಣ್ಣ. ಪರವಾಗಿಲ್ಲ ಅಣ್ಣ, ಅಣ್ಣ ಅಂತ ಕರಿ ಅಂತ ಹೇಳಿಕೊಟ್ರೆ ಸಾಕು. ಥ್ಯಾಂಕ್ ಯು. परवागिल. एक्सक्यूज मी भैया, अभी राखी बनना है क्या? राखी बांध सकती हूँ तुम्हें? थैंक यू. किधर से हो? मैं अटूर लेआउट में हूँ. अटूर लेआउट. हाँ. नाम क्या आपका? चिन्नू. चिन्नू. हाँ. अभी रक्षाबंधन है था, मेरा भाई घर में नहीं है. मेरी बहन घर पे घर से कोई लगा रहा है कोई. इसलिए मैं नाम क्या आपका? चिन्नू. चिन्नू. मेरा पैसे नहीं पैसे नहीं, ले शिवम नाम है मेरा, ठीक है? थैंक यू शिवू भैया. एक्सक्यूज मी भैया, अभी रक्षाबंधन है ना, मैं तुम्हें राखी नहीं परवागिल. एक्सक्यूज मी अಣ್ಣ, ಇವತ್ತು ರಕ್ಷಾಬಂಧನ ಅಲ್ವಾ, ರಾಖಿ ಕಟ್ಬೋದಾ? ಥ್ಯಾಂಕ್ ಯು ಅಣ್ಣ. ಅಕ್ಕ ತಂಗಿ ಇದ್ದಾರಲ್ಲ? ಊರಲ್ಲಿ ಇಲ್ಲಿಲ್ಲ. ಹಾಂ ಓಕೆ ಅಣ್ಣ. ಅಣ್ಣನೂ ನಮ್ಮ ಮನೇಲಿಲ್ಲ ಇವತ್ತು, ಅದಕ್ಕೋಸ್ಕರ ಕೇಳಿ ಕಟ್ತಾ ಇದ್ದೀನಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಪರವಾಗಿಲ್ಲ ಅಣ್ಣ. ಇಲ್ಲ ಇಲ್ಲ ಬೇಡ ಅಣ್ಣ, ಬರ್ತೀನಿ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಅಣ್ಣ, ಇವತ್ತು ರಕ್ಷಾಬಂಧನ ಅಲ್ವಾ, ರಾಖಿ ಕಟ್ಬೋದಾ? ಬೇಜಾರೇನಿಲ್ಲ ಅಲ್ವಾ ನಾನು ರಾಖಿ ಕಟ್ಟಿ? ಅಣ್ಣ ತಂಗಿ ಅಣ್ಣ ಇಲ್ಲ, ಅಣ್ಣ ತಂಗಿ. ಥ್ಯಾಂಕ್ ಯು ಅಣ್ಣ. ನನಗೆ ಅಣ್ಣ ಮನೇಲಿಲ್ಲ, ಬೇಜಾರಾಗ್ತಿತ್ತು, ಪರವಾಗಿಲ್ಲ ಅಣ್ಣ, ನೀವು ನನಗೆ ಕೈಯಿಂದ ರಾಖಿ ಕಟ್ಟಿಸ್ಕೊಂಡ್ರಲ್ಲ ನಾನು. ಎಕ್ಸ್ಕ್ಯೂಸ್ ಮೀ ಅಣ್ಣ, ಇವತ್ತು ರಕ್ಷಾಬಂಧನ ಅಲ್ವಾ, ರಾಖಿ ಕಟ್ಬೋದಾ? ನನಗೆ ಅಣ್ಣ ಊರಲ್ಲಿಲ್ಲ, ಅದಕ್ಕೋಸ್ಕರ ಪರವಾಗಿಲ್ಲ ಅಣ್ಣ, ನನಗೇನು ಗಿಫ್ಟ್ ಬೇಡ. ಇಲ್ಲ ಆ ಥರ ಅಲ್ಲ, ನನಗೆ ಇದ್ರಲ್ಲಿ ಮಾಮೂಲಿಯಾಗಿ ಕಟ್ಟೋದಕ್ಕೆ ಇದು ಮಾಡಿದೆ ಅಣ್ಣ. ಇಷ್ಟು ಬೇಡ ಅಣ್ಣ, ಪ್ರಾಮಿಸ್. ಅಯ್ಯೋ ಬಿಸಿ ಬಿಸಿ ಲ್ಯಾಬು ಆಲ್ಮೋಸ್ಟ್ ಬಿಸಿ. ವಿಡಿಯೋ ಆಗದಪ್ಪ. ಅದಕ್ಕೆಲ್ಲ ಫ್ರಿಜ್ ಮಾಡ್ಬಿಟ್ಟಿರ ಆಮೇಲೆ